ಮಂಗಳೂರಿಗೆ ಬೆಂಕಿ ಹಚ್ಚಲಾಗಿದೆ. ಮಂಗಳೂರಿನಲ್ಲಿ ಗಲಭೆಯನ್ನು ನೋಡದೆ ಬಹಳ ವರ್ಷಗಳಾಯಿತು. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕ್ತಾ ಇದ್ವಿ, ಶಾಂತಿಯಿಂದ ಬದುಕ್ತಾ ಇದ್ವಿ. ಇಡೀ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಮುಂದಿಟ್ಟುಕೊಂಡು ಬೆಂಕಿ ಹಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸೋನಿಯಾ ಗಾಂಧಿಯವರೇ ಹೇಳಿದ್ದಾರೆ ನಾವು ಇದನ್ನು ವಿರೋಧ ಮಾಡ್ತೀವಿ ಅಂತ ಹೇಳಿ. ಹಿಂದೆ ಮನಮೋಹನ್ ಸಿಂಗ್ ಅವರು ಮತ್ತು ಸಿಟಿಸನ್ ಅಮೆಂಡ್ಮೆಂಟ್ ಬಿಲ್ಲು ಮತ್ತು ಇವತ್ತು ಆ್ಯಕ್ಟ್ ಆಗಿ ಅದು ಪರಿವರ್ತನೆ ಆಗಿದೆ, ಅದನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡ್ತಿದ್ದಾರೆ. ಮಂಗಳೂರಿನ ಘಟನೆಗೆ ಕೂಡ ಕಾಂಗ್ರೆಸ್ಸಿನ ನೇತಾರರೇ ಕಾರಣ. DC ಆಫೀಸು ಮುಂದೆ UT ಖಾದರ್ ಅವರು ಮಾಡಿದಂಥ ಪ್ರಚೋದನಕಾರಿ ಭಾಷಣ, ಆ ಭಾಷಣ ಮುಗಿದು 24 ಗಂಟೆಯೊಳಗೆ ಮಂಗಳೂರಲ್ಲಿ ಬೆಂಕಿ ಬಿದ್ದಿದೆ. ಈ ನೇರ ಹೊಣೆಯನ್ನು ಇವತ್ತು ಕಾಂಗ್ರೆಸ್ಸಿನ ನಾಯಕರು ಹೊರಬೇಕಾಗುತ್ತೆ. ಬಂದರಿನ ಪೊಲೀಸ್ ಸ್ಟೇಷನ್ನು ಅತ್ಯಂತ ಸೂಕ್ಷ್ಮವಾದಂಥ ಪ್ರದೇಶದಲ್ಲಿದೆ. ಅಲ್ಲಿಗೆ ಹೋಗುವಂಥ 4 ರಸ್ತೆಗಳಿದ್ದಾವೆ. ಈ 4 ರಸ್ತೆಗಳನ್ನು ಸಾವಿರಾರು ಜನರು ಮುತ್ತಿಗೆ ಹಾಕಿ ಪೊಲೀಸರನ್ನು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇರುವಂಥ ಬಂದೂಕುಗಳನ್ನು ಕೊಂಡೊಯ್ಯಬೇಕು ಮತ್ತು ಅದನ್ನು ಮಾರಕವಾಗಿ ಬಳಕೆ ಮಾಡಬೇಕನ್ನುವಂಥ ಪರಿಸ್ಥಿತಿಯಲ್ಲಿ ಪೊಲೀಸರು ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕಲ್ಲು ಬಿಸಾಡುವುದು ಆಗಿದೆ, ಕಲ್ಲೆಸೆತ ಆಗಿದೆ. ಕಾಶ್ಮೀರದಲ್ಲಿ ನಡೆದಿರುವಂಥ ಘಟನೆಗಳಲ್ಲಿ ನಾವು ಸೋಷಲ್ ಮೀಡಿಯಾ ಮತ್ತು ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಮುಖ ಮುಚ್ಚಿಕೊಂಡು ಕಲ್ಲೆಸೆಯುವಂಥದ್ದು, ಸೈನಿಕರ ಮೇಲೆ ಪೊಲೀಸರ ಮೇಲೆ ಕಲ್ಲೆಸೆಯುವಂಥದ್ದನ್ನು ನಾವು ನೋಡಿದ್ವಿ. ಆದರೆ ನಮ್ಮ ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಮುಖಕ್ಕೆ ಬಟ್ಟೆ ಮುಚ್ಚಿಕೊಂಡು ಕಾಲೇಜಿನ ಯುವಕರು ಅಥವಾ ಬೇರೆ ಪಕ್ಕದ ರಾಜ್ಯದ ನಮ್ಮ ಕೇರಳದಿಂದ ಬಂದಂಥ ಯುವಕರು ಈ ಕೃತ್ಯದಲ್ಲಿ ತೊಡಗಿದ್ದಾರೆ. ಪ್ರತ್ಯಕ್ಷದರ್ಶಿಗಳೇ ಯಾರು ಗೋಲಿಬಾರ ಆದಂಥ ಸಂದರ್ಭದಲ್ಲಿ ಇದ್ದರೂ ಅಲ್ಲಿಯ ಲೋಕಲ್ ಜನ, ಅವರು ಹೇಳ್ತಿದ್ದಾರೆ ಈ ಹೋರಾಟದಲ್ಲಿ ಭಾಗವಹಿಸಿದವರು ಲೋಕಲ್ ಅವರಲ್ಲ, ಎಲ್ಲರೂ ಕೂಡ ಪಕ್ಕದ ರಾಜ್ಯದಿಂದ ಬಂದವರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ SDPIನ ನಾಯಕರು ಮಂಗಳೂರನ್ನು ಹಿಡಿತಕ್ಕೆ ತಗೊಳ್ಬೇಕನ್ನುವಂಥ ಕಾರಣಕ್ಕಾಗಿ ಇವತ್ತು ಈ ಘಟನೆ ನಡೆದಿದೆ ಅಂತ ಅನಿಸುತ್ತೆ. ಅದಕ್ಕಾಗಿ ಇದರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು. ಯಾರು ಹೊರ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ, ಯಾರು ಹೊರ ರಾಜ್ಯದಿಂದ ಮಂಗಳೂರಿಗೆ ಬಂದಿದ್ದಾರೆ, ಯಾರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ಯಾರು ಕಲ್ಲೆಸೆದಿದ್ದಾರೆ, ಯಾರು ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ, ಯಾರು ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥದ್ದು ತನಿಖೆ ಆಗಬೇಕಾಗಿದೆ. ಅದಕ್ಕಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಸಮಗ್ರವಾದಂಥ ತನಿಖೆ ಇದರ ಬಗ್ಗೆ ಆಗಬೇಕು. ಕರಾವಳಿ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಪ್ರಚೋದಕಾರಿ ಭಾಷಣದಿಂದ ಶುರುವಾಗಿ ಅದು ನಿಜವಾಗ್ಲೂ ಬೆಂಕಿ ಹಚ್ಚುವ ರೀತಿಯಲ್ಲಿ ಕೊನೆಗೊಂಡಿದೆ. ಅದಕ್ಕಾಗಿ ಇನ್ನು ಶಾಂತಿ ನೆಲೆಸಬೇಕು ಮತ್ತು ಯಾರು ಈ ರೀತಿಯ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅವರ ಮೇಲೆ ತನಿಖೆ ಆಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇದರ ಸಮಗ್ರವಾದಂಥ ವರದಿಯನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸುತ್ತೆ. ಕೇಂದ್ರದ ಗೃಹ ಸಚಿವರು ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ದಾರೆ, ರಾಜ್ಯ ಸರ್ಕಾರದ ಸಂಪರ್ಕದಲ್ಲೂ ಇದ್ದಾರೆ. ಯಾರು ಪಕ್ಕದ ರಾಜ್ಯದಿಂದ ಬಂದಿದ್ದಾರೆ ಮುಖ ಮುಚ್ಚಿಕೊಂಡು ಅವರು ಕಲ್ಲೆಸೆಯುವುದಂಥದ್ದು ಮತ್ತು ಪೆಟ್ರೋಲನ್ನು ರಸ್ತೆಗೆ ಸುರಿದು ಬೆಂಕಿ ಹಂಚುವಂಥದ್ದನ್ನು ಮಾಡಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಖಂಡಿತ ಕೇಂದ್ರ ಸರ್ಕಾರಕ್ಕೆ ಕೂಡ ರಾಜ್ಯ ಸರ್ಕಾರ ವರದಿಯನ್ನು ಸಲ್ಲಿಸುತ್ತೆ. ಹೊರ ರಾಜ್ಯದ ಯಾರನ್ನಾದರೂ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ? ಇಲ್ಲ, ಖಂಡಿತವಾಗಿಲ್ಲ. ಯಾರೋ ಒಬ್ಬ ಪತ್ರಕರ್ತ ಬಂದಿದ್ದರು, ಅವರ ಹತ್ರ ಯಾವುದೇ ಸರಿಯಾದ ಐಡೆಂಟಿಫಿಕೇಷನ್ ಇರಲಿಲ್ಲ, ಮಾರಕಾಸ್ತ್ರಗಳಿಂದ ಜೊತೆಗೆ ಬಂದಿದ್ದರು, ಅವರನ್ನು ಅರೆಸ್ಟ್ ಮಾಡಿದ್ದೀವಿ ಅನ್ನುವಂಥದ್ದು ಮಾತ್ರ ವರದಿ ಇದೆ. ಉಳಿದಂಥ ಯಾರನ್ನು ಕೂಡ ಅರೆಸ್ಟ್ ಮಾಡಿದ್ರ ಬಗ್ಗೆ ನಮ್ಮ ಹತ್ರ ವರದಿ ಇಲ್ಲ. ಮತ್ತು ಅವರ ಹತ್ರ ಯಾವುದೇ ರೀತಿ ಪತ್ರಕರ್ತ ಅಂತ ಹೇಳಿಕೊಂಡು ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಕೂಡ ವರದಿ ಇದೆ. ಅವರ ಹತ್ರ ಯಾವುದೇ ರೀತಿಯ
ಪತ್ರಕರ್ತನಾಗಿ ಬಂದಂಥ ಮಾಹಿತಿ ಇರಲಿಲ್ಲ ಅನ್ನುವಂಥ ಕೂಡ ಮಾಹಿತಿ ಇದೆ. ಇದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಮಾರಕಾಸ್ತ್ರ ಇದ್ದ ಮೇಲೆ ಅವರನ್ನು ಯಾಕೆ ಬಿಟ್ಟರು ಬಿಡೋದಿಲ್ಲ, ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇಲ್ಲ ಅವರು ನಿನ್ನೆ ಬಿಟ್ಟು ಹೋಗಿದ್ದಾರೆ ಅವರನ್ನು ಅಂತ. ಓಕೆ, ಅದರ ಬಗ್ಗೆ ತನಿಖೆ ಮಾಡೋಣ. ಅದು ಇವತ್ತು ಏನೇನು ಮಂಗಳೂರಲ್ಲಿ ಘಟನೆ ನಡೆದಿದೆ, ಅದರ ಫೈಲೂರು ಯಾರು ಬಂದಿದ್ದಾರೆ, ಏನಕ್ಕೆ ಇಲ್ಲಿ ಈ ಥರ ಆಗಿದೆ, ಇದ್ರ ಹಿಂದಿರುವಂಥ ಷಡ್ಯಂತ್ರ ಯಾರ್ದು, ಇದರ ಹಿಂದೆ ಒಂದು ಕೈವಾಡ ಇದ್ದೇ ಇರುತ್ತೆ, ಒಂದು ಕೈ ಇರುತ್ತೆ. ಆ ಷಡ್ಯಂತ್ರ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಸಮಗ್ರವಾದಂಥ ತನಿಖೆ ಆಗಬೇಕು. ಗಲಭೆ ಆಗ್ತದೆ ಅಂತ ಗೊತ್ತಿದ್ರು ಕೂಡ ಮೇಡಮ್ ಪಾಪ್ಯುಲರ್ ಫ್ರಂಟ್ ಖಂಡಿತವಾಗಿ ಹಲವಾರು ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂಥ ಕೊಲೆ ಪ್ರಕರಣಗಳಿಗೆ, ಅದು ರುದ್ರೇಶ್ ಇರ್ಬೋದು, ಪ್ರಶಾಂತ್ ಪೂಜಾರಿ ಇರ್ಬೋದು, ಅಥವಾ ಹಲವಾರು ಜನ ನಮ್ಮ BC ರೋಡಿನ ಮಡಿವಾಳ ಅವರು ಇರ್ಬೋದು, ಇವರೆಲ್ಲರದರ ಹಿಂದೆ ರುದ್ರೇಶ್ ಅವರ ಪ್ರಕರಣದಲ್ಲಿ ನೇರವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರದ್ದು ಅರೆಸ್ಟ್ ಆಗಿದೆ. ಮೈಸೂರಿನ ರಾಜೀವ್ ಪ್ರಕರಣದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರನ್ನ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿದೆ. ಈ ಕಾರಣಕ್ಕಾಗಿ ಇದರ ವರದಿಯನ್ನು ನಾವು ಕೇಂದ್ರಕ್ಕೆ ಸಲ್ಲಿಸಿದ್ದೀವಿ, ಕೇಂದ್ರದ ಜೊತೆ ಸಂಪರ್ಕದಲ್ಲಿದ್ದೀವಿ. ಖಂಡಿತವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಷ್ಟು ಮಾತ್ರ ಅಲ್ಲ, ತನ್ವೀರ್ ಸೇಠ್ ಅಂತ ಒಬ್ಬ ಮಾಜಿ ಸಚಿವನನ್ನು, ಹಾಲಿ ಶಾಸಕರನ್ನು ಮಾರಕಾಸ್ತ್ರದಿಂದ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿರುವುದು ಕೂಡ ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಸಾಬೀತಾಗಿದೆ. ಈ ಕಾರಣಕ್ಕಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ನಿಷೇಧ ಮಾಡಬೇಕನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಇದಕ್ಕೆ ಏನೇನು ರೆಕಾರ್ಡ್ ಬೇಕೋ ಅದನ್ನು ತಯಾರಿ ಮಾಡುವಂಥದ್ದಕ್ಕೆ ಕೂಡ ಖಂಡಿತವಾಗಿ ರಾಜ್ಯ ಸರ್ಕಾರ ಮಾಡಬೇಕನ್ನುವಂಥ ಆಗ್ರಹ ಕೂಡ ನಮ್ಮದಿದೆ. ಮೊನ್ನೆ ಗಲಭೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಕಮಿಷನರ್ ಅವರು ಅದೇ PFI ಅವರನ್ನು ಕಳಿಸಿ, PFI ಅವರನ್ನೇ ಕಳಿಸಿ ನೀವು ಗಲಾಟೆಯನ್ನು ನಿಲ್ಲಿಸಬೇಕಂತ ಅವರನ್ನು ಮುಂದೆ ಕಳಿಸಿದ್ದಾರೆ. ಇದು ಹೇಗೆ ಆಯ್ತು? ಖಂಡಿತವಾಗಿ ಇಲ್ಲ. ಅವರು ಗಲಾಟೆ ನಿಲ್ಲಿಸುವವರು ಅಲ್ಲ, ಅವರು ಗಲಾಟೆ ಹಚ್ಚುವವರು, ಬೆಂಕಿ ಹಚ್ಚುವವರು. ಪೊಲೀಸ್ ಕಮಿಷನರ್ ಆ ಕೆಲಸ ಯಾಕೆ ಮಾಡಿದ್ರು ಮಾತಾಡೋಣ, ಅದೇ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಒಂದು ಪೊಲೀಸರ ಒಂದು ವಿಡಿಯೋ ವೈರಲ್ ಆಗಿದೆ, ಇಷ್ಟು ಹೊಡೆದ್ರು ಸಹ ಯಾರು ಸತ್ತಿಲ್ಲ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಒಂದು ಪೊಲೀಸ್ ಅಧಿಕಾರಿ ವಿಡಿಯೋ ವೈರಲ್ ಆಗಿದೆ, ಇಷ್ಟು ಗೋಲಿಬಾರ್ ಮಾಡಿದ್ರು ಕೂಡ ಯಾರು ಸಹ ಸತ್ತಿಲ್ಲ ಅಂತ, ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ತನಿಖೆ ಆಗುತ್ತೆ. ಈಗ ಯಾವುದು ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ರು ತನಿಖೆ ಆಗುತ್ತೆ ಅಂತ ಹೇಳಿ, ಆ ತನಿಖೆ